yakshadhruvafoundationtrust ಟ್ರಸ್ಟ್ ಮಂಗಳೂರಿನ ಮೂಡಬಿದ್ರೆ ಘಟಕದ 4ನೇ ವರ್ಷದ ವಾರ್ಷಿಕೋತ್ಸವ ಜನವರಿ 5ರಂದು ಸಮಾಜ ಮಂದಿರದಲ್ಲಿ ನಡೆಯಲಿದೆ ಎಂದು ಘಟಕದ ಅಧ್ಯಕ್ಷ diwakarshetty ತಿಳಿಸಿದರು. ಅವರು ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಧರ್ಮ, ಪುರಾಣ, ಭಾಗವತ, ರಾಮಾಯಣ, ಭಾರತ ಇದರ ಸಾರವನ್ನ ಸಮಾಜಕ್ಕೆ ತಿಳಿಸುವ ಮಾರ್ಗವಾಗಿ ಯಕ್ಷಗಾನವನ್ನು ಆಯ್ದುಕೊಂಡಿದ್ದು, ಯಕ್ಷಗಾನದ ಪಾತ್ರಧಾರಿಗಳಾಗಿ ಬರುವ ಕಲಾವಿದರ ಶ್ರೇಯಾಭಿವೃದ್ಧಿ ಶ್ರಮಿಸುವ ಯೋಜನೆಯನ್ನ ಸಂಸ್ಥೆಯು ಹಾಕಿಕೊಂಡಿದೆ. ವಾರ್ಷಿಕೋತ್ಸವವು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಅಲಂಗಾರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಈಶ್ವರ ಭಟ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಉಮಾನಾಥ್ ಕೋಟ್ಯಾನ್, ಮಾಜಿ ಸಚಿವರುಗಳಾದ ಅಮರನಾಥ್ ಶೆಟ್ಟಿ, ಅಭಯಚಂದ್ರ ಜೈನ್, ಮೂಡಬಿದ್ರೆ ಪೊಲೀಸ್ ನಿರೀಕ್ಷಕ ದಿನೇಶ್ ಕುಮಾರ್, ಉದ್ಯಮಿ ಶ್ರೀಪತಿ ಭಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಂಗಳೂರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ ಸತೀಶ್ ಶೆಟ್ಟಿ ಪಟ್ಲ ಗೌರವ ಉಪಸ್ಥಿತಿಯಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಬೋಚಬಂಡಾರಿ ಕಡಂದಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಅದರ ಮುಂದೆ 3 ಗಂಟೆ ಸರಿಯಾಗಿ ಯಕ್ಷ ನಾಟ್ಯ ವೈಭವ ಯಕ್ಷರೂಪಕ ಎಲ್ಲರಿಗೆ ಗೊತ್ತಿದ್ದಂತಹ ವಿಚಾರ. ರಕ್ಷಿತ್ ಪಟ್ರೆ ಇವರ ನಿರ್ದೇಶನದಲ್ಲಿ ಅವರ ಶಿಷ್ಯರಿಂದ ಆಗುವಂತಹ ಕಾರ್ಯಕ್ರಮ ಯಕ್ಷ ನಾಟ್ಯ ವೈಭವ ಅದು ಆಗಲಿಕ್ಕಿದೆ. ಅದು ಆದ ನಂತರ ಸಭಾ ಕಾರ್ಯಕ್ರಮ. ಈ ಒಂದು ಕನ್ನಡಿಗಟ್ಟೆ, ದೇವಪ್ರಸಾದ್ ಆಳ್ವ ಇವರೆಲ್ಲ ಇರಲಿಕ್ಕಿದ್ದಾರೆ. ಎಲ್ಲ ಉತ್ತಮ ಕಲಾವಿದರಿಂದ ಒಳ್ಳೆಯ ಒಂದು ಯಕ್ಷಗಾನ ಕಾರ್ಯಕ್ರಮ ಅಲ್ಲಿ ಆಗಲಿಕ್ಕಿದೆ. ದಯವಿಟ್ಟು ಪತ್ರಿಕೆಯ ಎಲ್ಲ ಮಾಧ್ಯಮ ಮಿತ್ರರು ಇದಕ್ಕೂ ಇನ್ನಷ್ಟು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು. ಈ ಸಂದರ್ಭ ಪ್ರಧಾನ ಸಂಚಾಲಕರಾದ ಸದಾಶಿವರಾವ್ ನೆಲ್ಲಿಮಾರ್, ಪ್ರೇಮನಾಥ್ ಮರ್ಲಾ, ಕಾರ್ಯದರ್ಶಿ ಮನೋಜ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.